ನಿನ್ನ ತರಗತಿಯಲ್ಲಿ ನಾವು ಮಂಗಳ ಶರಣನಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೋರ್ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಹೋದ ವಾರ ಎಲ್ಲಿವರೆಗೂ ಓದಿದ್ವಿ? ಏನು ಓದ್ತಾ ಇದ್ವಿ ಹೋದ ವಾರ? ಹರೇ ಕೃಷ್ಣ. ಎಲ್ಲರೂ ಸೈಲೆಂಟ್ ಆಗಿದ್ದೀರಲ್ಲ, ಏನು ಓದ್ತಾ ಇದ್ವಿ ಲಾಸ್ಟ್ ವೀಕ್? ಬ್ರಹ್ಮ ವಿಮೋಹನ ಲೀಲೆಯ ಬಗ್ಗೆ ಮಾತಾಡ್ತಾ ಇದ್ವಲ್ವಾ? ಹೌದು ಪ್ರಭುಜಿ. ಕೊನೆಯದಾಗಿ 4ನೇ ಶ್ಲೋಕ ಆಯ್ತಲ್ವಾ? ನನ್ನ ಪ್ರಿಯ ಪ್ರಭು, ಆತ್ಮ ಸಾಕ್ಷಾತ್ಕಾರಕ್ಕೆ ನಿನ್ನ ಭಕ್ತಿ ಸೇವೆ ಅತ್ಯುತ್ತಮ ಮಾರ್ಗ. ಯಾರಾದರಾಗಲಿ ಈ ಮಾರ್ಗವನ್ನು ಬಿಟ್ಟು ಊಹಾತ್ಮಕ ಚಿಂತನೆಯ ಮಾರ್ಗವನ್ನು ಬಳಸಿದವರಾದರೆ ಆತ ಸುಮ್ಮನೆ ಕ್ಲೇಶದಾಯಕ ಹಾದಿಯನ್ನು ಹಿಡಿದಂತಾಗುತ್ತದೆ. ಅಲ್ಲದೆ ಆತ ತನ್ನ ಇಚ್ಛಿತ ಫಲವನ್ನು ಸಾಧಿಸುವುದಿಲ್ಲ. ಗೋಧಿಯ ತವಡನ್ನು ಕುಟ್ಟುವವನು ಹೇಗೆ ಕಾಳುಗಳನ್ನು ಪಡೆಯುವುದಿಲ್ಲವೋ ಹಾಗೆಯೇ ಕೇವಲ ಊಹಾತ್ಮಕ ಚಿಂತನೆ ಮಾಡುವಂಥವನು ಆತ್ಮ ಸಾಕ್ಷಾತ್ಕಾರ ಸಾಧಿಸಲಾರನು. ಆತ ಕ್ಲೇಶವನ್ನು ಮಾತ್ರ ಹೊಂದಿದನಾಗುತ್ತಾನೆ. ಸೊ ಇಲ್ಲಿವರೆಗೂ ಹಿಂದಿನ ತರಗತಿಯಲ್ಲಿ ಓದಿದ್ವಿ. ಅದು 4ನೇ ಶ್ಲೋಕ. ಅದು ಇವತ್ತಿನ ದಿವಸ 5ನೇ ಶ್ಲೋಕದಿಂದ ಮುಂದುವರಿಸಿಕೊಂಡು ಹೋಗೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಂದಿನ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬನ್ನಿ, ಯಾಕಂದ್ರೆ ನಾನು 4 ಗಂಟೆವರೆಗೂ ಕ್ಲಾಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ 4 ಗಂಟೆಗೆ ಭಾಗವತಂ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೊಂದು 5 ನಿಮಿಷ ಮೊದಲೇ ನಾನು ಬಿಟ್ಕೊಡ್ಬೇಕಾಗತ್ತೆ. ಇದನ್ನ ನಾನು ಬೇರೆ ಕ್ಲಾಸಿಗೆ ಚೇಂಜ್ ಮಾಡಬೇಕು. ಸೊ 3:55 ಮುಗಿಸ್ಬೇಕಾಗತ್ತೆ. ಅದರಿಂದ ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲ ಟೈಮಿಗೆ ಸರಿಯಾಗಿ ಬನ್ನಿ ಮುಂದಿನ ವಾರದಿಂದ. ಶ್ಲೋಕ 5. ಪುರಾ ಇಹ ಭೂಮಾನ್ ಬಹವಃ ಅಪಿ ಯೋಗಿನಃ ತ್ವದರ್ಪಿತೇಹ ನಿಜಕರ್ಮ ಲಬ್ಧಯ ವಿಬುದ್ಧ್ಯ ಭಕ್ತ್ಯ ಏವ ಕಥಾ ಉಪನೀತಯ ಪ್ರಪೇದೀರೆ ಅಂಜಃ ಅಚ್ಯುತ ತೇ ಗತಿಂ ಪರಾಂ.
ಈಗ ರಿಪೀಟ್ ಮಾಡೋಣ. ಉರೇಹ ಭೂಮಾನ್ ಬಹವೋಪಿ ಯೋಗಿನಸ್. पुरेह भूमान् बहुवोऽपि योगिनस्. ಉರೇಹ ಭೂಮನ್ ಬಹಯೋಪಿ ಯೋಗಿನಸ್. पुरेह भूमान् बहुवोऽपि योगिनस्. ತದರ್ಪಿತೇಹ ನಿಜ ಕರ್ಮ ಲಬ್ಧಯಾ. स्वदर्पितेह निजकर्मलब्धया. ಉರೇಹ ಭೂಮನ್ ಬಹವೋಪಿ ಯೋಗಿನಸ್. ತ್ವದೇರ್ಪಿತೇಹ ನಿಜ ಕರ್ಮ ಲಬ್ಧಯಾ. पुरेह भूमान् बहुवोऽपि योगिनस्. स्वदर्पितेह निजकर्मलब्धया. ವಿಬುದ್ಧ್ಯ ಭಕ್ತೈವ ಕಥೋಪನೀತಯಾ. भक्तैवाकतोपनीतया. ವಿಬುದ್ಧ್ಯ ಭಕ್ತೈವ ಕಥೋಪನೀತಯಾ. भक्तैव कतोपनीतया. ಪ್ರಪೇದಿರೆ ಅಂಜು ಅಚ್ಯುತತೆ ಗತಿಂ ಪರಾಂ. अच्युते गतिं पराम्. ವಿಬುದ್ಧ್ಯ ಭಕ್ತ್ಯೈವ ಕಥೋಪನೀತಯಾ. ಪ್ರಪೇದಿರೆ ಅಂಜು ಅಚ್ಯುತತೆ ಗತಿಂ ಪರಾಂ. विबुद्ध्य भक्तैव ततोपनीतया. प्रपेदिरे अच्युते गतिं पराम्. ಯಾರಾದ್ರೂ ಇಬ್ರು ಶ್ಲೋಕ ಓದಿ. ಓದ್ಲ ಪ್ರಭುಜಿ. ಓದಿ ಮತ್ತೆ. ಪುರೇಹ ಭೂಮನ್ ಬಹುವೋಪಿ ಯೋಗಿನಸ್ ತ್ವದರ್ಪಿತೇಹ ನಿಜ ಕರ್ಮ ಲಬ್ಧಯಾ. ವಿಬುದ್ಧ್ಯ ಭಕ್ತೈವ ಕಥೋಪನೀತಯಾ. ಪ್ರಪೇದಿರೆಂಜೋಚ್ಯುತ ತೇ ಗತಿಂ ಪರಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಓದಿ ಮತ್ತೆ. ಓದಿ ಓದಿ. ಶ್ಲೋಕ 5. ಪುರೇಹ ಭೂಮನ್ ಬಹವೋಪಿ ಯೋಗಿನಸ್ ತ್ವದರ್ಪಿತೇಹ ನಿಜ ಕರ್ಮ ಲಬ್ಧಯಾ. ವಿಬುದ್ಧ್ಯ ಭಕ್ತೈವ ಕಥೋಪನೀತಯಾ. ಪ್ರಪೇದಿರೋಂಜೋಚ್ಯುತ ತೇ ಗತಿಂ ಪರಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭುಜಿ. ಓದಿ ಮತ್ತೆ. ಪುರೇಹ ಭೂಮನ್ ಬಹವೋಪಿ ಯೋಗಿನಸ್ ತ್ವದರ್ಪಿತೇಹ ನಿಜ ಕರ್ಮ ಲಬ್ಧಯಾ. ವಿಬುದ್ಧ ಭಕ್ತೈವ ಕಥೋಪನಿತಯಾ. ಪ್ರಪೇದಿರಚ್ಯುತ ತೇ ಗತಿಂ ಪರಂ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದ. ಹಾ, 4 ಗಂಟೆ ಹಂಗೆ ಬರ್ತೀರಾ? ಹಾ, ಬನ್ನಿ ಬನ್ನಿ ಬನ್ನಿ. ಪುರ ಹಿಂದೆ ಈ ಪ್ರಪಂಚದಲ್ಲಿ ಭೂಮನ್ ಹೇ ಸರ್ವಶಕ್ತ ಪ್ರಭುವೆ. ಬಹವಃ ಅನೇಕರು. ಅಪಿ ಕೂಡ. ಯೋಗಿನಃ ಯೋಗ ಮಾರ್ಗಿಗಳು. ತ್ವತ್ ನಿನಗೆ. ಅರ್ಪಿಸಿದ. ಇಹ ತಮ್ಮ ಎಲ್ಲ ಪ್ರಯತ್ನಗಳುಳ್ಳ. ನಿಜ ಕರ್ಮ ಅವರ ವಿಧಿಸಿದ ಕರ್ಮಗಳ. ಲಬ್ಧಯ ಪ್ರಾಪ್ತಿಯಿಂದ. ವಿಬುದ್ಧ್ಯ ತಿಳಿದು. ಭಕ್ತಿ ಸೇವೆಯಿಂದ. ಏವ ನಿಶ್ಚಯವಾಗಿಯೂ. ಕಥಾ ಉಪನೀತಯ ನಿನ್ನ ವಿಷಯವಾಗಿ ಕೇಳುವುದು ಮತ್ತು ಕೀರ್ತಿಸುವುದರ ಮೂಲಕ ಬೆಳೆದ. ನಿನ್ನ ವಿಷಯವಾಗಿ ಕೇಳುವುದು ಮತ್ತು ಕೀರ್ತಿಸುವುದರ ಮೂಲಕ ಬೆಳೆದ. ಪ್ರಪೇದಿರೆ ಶರಣಾಗತಿಯಿಂದ ಪಡೆದರು. ಶರಣಾಗತಿಯಿಂದ ಪಡೆದರು.
ಅಂಜಃ ಸುಲಭವಾಗಿ, ಅಂಜಃ ಸುಲಭವಾಗಿ, ಸುಲಭವಾಗಿ, ಅಚ್ಯುತ ಹೇ ಅಮೋಘನೆ, ಅಚ್ಯುತ ಹೇ ಅಮೋಘನೆ, ಹೇ ನಿನ್ನ, ಹೇ ನಿನ್ನ ಗತಿಂ ಗುರಿಯನ್ನು, ಗತಿಂ ಗುರಿಯನ್ನು, ಪರಾಂ ಪರಮ. ಪರಂ ಪರಮ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಂದ ಜಯವಾಗಲಿ. ಹೇ ಪರಮಪ್ರಭು, ಪೂರ್ವದಲ್ಲಿ ಈ ಜಗತ್ತಿನ ಅನೇಕ ಯೋಗಿಗಳು ಶ್ರದ್ಧೆಯಿಂದ ತಮ್ಮ ನಿಯಮಿತ ಕರ್ತವ್ಯಗಳನ್ನು ಪಾಲಿಸಿ ತಮ್ಮೆಲ್ಲ ಪ್ರಯತ್ನಗಳನ್ನು ನಿನಗೆ ಅರ್ಪಿಸಿ ನಿನ್ನ ಭಕ್ತಿ ಸೇವಾ ವೇದಿಕೆಯನ್ನು ಸಾಧಿಸಿರುತ್ತಾರೆ. ನಿನ್ನನ್ನು ಕುರಿತ ಶ್ರವಣ ಹಾಗೂ ಕೀರ್ತನ ಪ್ರಕ್ರಿಯೆಗಳ ಮೂಲಕ, ಪರಿಪೂರ್ಣವಾದ ಅಂತಹ ಭಕ್ತಿ ಸೇವೆಯ ಮೂಲಕ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡರು. ಹೇ ಅಚ್ಯುತನೇ, ಅವರು ನಿನಗೆ ಸುಲಭವಾಗಿ ಶರಣಾಗತರಾದರು ಮತ್ತು ಅದರಿಂದ ನಿನ್ನ ಪರಮಧಾಮವನ್ನು ಹೊಂದಿದರು. ಈಗ ರಿಪೀಟ್ ಮಾಡೋಣ. ಹೇ ಪರಮಪ್ರಭು, ಹೇ ಪರಮಪ್ರಭು, ಪೂರ್ವದಲ್ಲಿ ಈ ಜಗತ್ತಿನ ಅನೇಕ ಯೋಗಿಗಳು ಪೂರ್ವದಲ್ಲಿ ಈ ಜಗತ್ತಿನ ಅನೇಕ ಯೋಗಿಗಳು ಶ್ರದ್ಧೆಯಿಂದ ತಮ್ಮ ನಿಯಮಿತ ಕರ್ತವ್ಯಗಳನ್ನು ಪಾಲಿಸಿ ಶ್ರದ್ಧೆಯಿಂದ ತಮ್ಮ ನಿಯಮಿತ ಕರ್ತವ್ಯಗಳನ್ನು ಪಾಲಿಸಿ ತಮ್ಮೆಲ್ಲ ಪ್ರಯತ್ನಗಳನ್ನು ನಿನಗೆ ಅರ್ಪಿಸಿ ತಮ್ಮೆಲ್ಲ ಪ್ರಯತ್ನಗಳನ್ನು ನಿನಗೆ ಅರ್ಪಿಸಿ ನಿನ್ನ ಭಕ್ತಿ ಸೇವಾ ವೇದಿಕೆಯನ್ನು ಸಾಧಿಸಿರುತ್ತಾರೆ. ನಿನ್ನ ಭಕ್ತಿ ಸೇವಾ ವೇದಿಕೆಯನ್ನು ಸಾಧಿಸಿರುತ್ತಾರೆ. ನಿನ್ನನ್ನು ಕುರಿತ ಶ್ರವಣ ಹಾಗೂ ಕೀರ್ತನ ಪ್ರಕ್ರಿಯೆಗಳ ಮೂಲಕ ಪರಿಪೂರ್ಣವಾದ ಅಂತಹ ಭಕ್ತಿ ಸೇವೆಯ ಮೂಲಕ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡರು. ಹೇ ಅಚ್ಯುತನೇ, ಅವರು ನಿನಗೆ ಸುಲಭವಾಗಿ ಶರಣಾಗತರಾದರು. ಮತ್ತು ಅದರಿಂದ ನಿನ್ನ ಪರಮಧಾಮವನ್ನು ಹೊಂದಿದರು. ಪರಮಧಾಮವನ್ನು ಹೊಂದಿದರು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಇದು ತುಂಬಾ ಒಂದು ಉತ್ತಮವಾದ ಶ್ಲೋಕ. ಇದರ ಸಾರಾಂಶ ಏನು ಅಂದ್ರೆ, ಮುಖ್ಯವಾಗಿ ಒಳನೋಟಗಳು ನೋಡುವುದಂದ್ರೆ ನಾವು ಇದರಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಒಂದು ಒಣಜ್ಞಾನ ಅಥವಾ ಕಠಿಣ ಯೋಗಾಭ್ಯಾಸಗಳಿಂದ ಶುದ್ಧ ಭಕ್ತಿ ಮತ್ತು ಶ್ರವಣದ ಮಹತ್ವವನ್ನು ಕೊಂಡಾಡ್ತಾ ಇದ್ದಾನೆ. ಅಂದ್ರೆ ಈ ಎಲ್ಲ ಯೋಗಾಭ್ಯಾಸಗಳ ಮಾಡುವ ಬದಲು ಕಠಿಣವಾದ ಜ್ಞಾನ ಮತ್ತು ಕಠಿಣವಾದ ಯೋಗಾಭ್ಯಾಸಗಳು, ಅಷ್ಟಾಂಗ ಯೋಗಗಳು, ಇವುಗಳೆಲ್ಲ ಮಾಡೋ ಬದಲು ಶುದ್ಧ ಭಕ್ತಿ ಮತ್ತು ಶ್ರವಣದ ಮಹಿಮೆಯನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಒಣಜ್ಞಾನ ವ್ಯರ್ಥ ಅಂದ್ರೆ, ಇದಕ್ಕಿಂತ ಹಿಂದಿನ ಶ್ಲೋಕಗಳಲ್ಲಿ ಅಂದ್ರೆ 3 ಮತ್ತು 4ನೇ ಶ್ಲೋಕದ ನಾವು ಹೋದ್ವಾರ ನೋಡಿದ್ವಿ. ಬ್ರಹ್ಮದೇವರು ಏನ್ ಹೇಳ್ತಾರೆ, ಭಕ್ತಿಯನ್ನು ಬಿಟ್ಟು ಕೇವಲ ಜ್ಞಾನಕ್ಕಾಗಿ ಯಾರು ಶ್ರಮ ಮಾಡ್ತಾರೆ ಅವರ ಪ್ರಯತ್ನ ಏನಂತೆ, ಭತ್ತ ಇಲ್ಲದ ಬಜಾರನ್ನು, ಅಂದ್ರೆ ಭತ್ತ ಇಲ್ಲದ ಒಂದು ಹಿಂಡಿ ಏನಿದೆ ಅದನ್ನು ಕುಟ್ತಾ ಇದ್ರೆ ಏನ್ ಸಿಗುತ್ತೆ, ಅದ್ರಲ್ಲಿ ಏನು ಸಿಗಲ್ಲ ಅಲ್ವಾ. ಅದಕ್ಕೆ ಸೊ ಅದರಿಂದ ಬ್ರಹ್ಮದೇವರು ಹೇಳ್ತಾರೆ, ಹಿಂದೆ ಮುಕ್ತಿ ಪಡೆದ ಎಲ್ಲಾ ದೊಡ್ಡ ದೊಡ್ಡ ಯೋಗಿಗಳೇನಿದ್ದಾರೆ ಅವರು ಕೂಡ ಅಂತಿಮವಾಗಿ ಭಕ್ತಿ ಹಾದಿಯಿಂದನೇ ಅವರು ನಿನ್ನನ್ನು ಸೇರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಹೇಳಿದೆ, ಕಥೋಪನೀತಯ ಭಕ್ತಿಯ, ಅಂದ್ರೆ ಕಥಾ ಶ್ರವಣದ ಭಕ್ತಿಯ ಬಗ್ಗೆ, ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ ಬ್ರಹ್ಮ ಇಲ್ಲಿ. ಸೊ ಭಕ್ತಿ ಹೇಗೆ ಜಾಗೃತಗೊಳ್ಳುತ್ತೆ ನಮ್ಮಲ್ಲಿ ಅಂದ್ರೆ, ಭಗವಂತನ ದಿವ್ಯವಾದ ಲೀಲೆಗಳ ಶ್ರವಣ ಮಾಡೋದ್ರಿಂದ, ಹರಿಕಥೆಯನ್ನು ಕೇಳುವುದರಿಂದ ಸತತವಾಗಿ ನಮಗೆ ಕೃಷ್ಣನ ಕಥೆಗಳನ್ನು ಭಕ್ತಿಯಿಂದ ಕೇಳಿದಾಗ ಏನಾಗುತ್ತೆ, ಹೃದಯದಲ್ಲಿ ಸ್ತುಪ್ತವಾಗಿರುವ ಕೃಷ್ಣ ಪ್ರೇಮ ತಾನಾಗಿಯೇ ಜಾಗೃತಗೊಳ್ಳುತ್ತೆ. ಇದರಲ್ಲಿ ಕೃಷ್ಣ ಪ್ರೇಮನ ಹೊರಡೆಯಿಂದ ತಂದು ತುಂಬುವ ಅವಶ್ಯಕತೆ ಇದೆ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಕೃಷ್ಣ ಪ್ರೇಮವು ಹೃದಯದಲ್ಲಿ ತಂತಾನೆ ಅಡಗಿದೆ, ಸುಪ್ತವಾಗಿದೆ ಅಷ್ಟೇ, ಅದು ಆಕ್ಟಿವ್ ಆಗಿಲ್ಲ, ಸುಪ್ತವಾಗಿದೆ. ಸೊ ಯಾವಾಗ ನಾವು ಈ ಲೀಲೆಗಳನ್ನು ಶ್ರವಣ ಮಾಡ್ತೇವೆ, ಭಗವಂತನ ದಿವ್ಯ ಲೀಲೆಗಳು, ಈ ಶ್ರವಣದಿಂದ ಇದು ತಂತಾನೆ ಇದು ಜಾಗೃತೆಗೊಳ್ಳುತ್ತದೆ. ಸೊ ಅಂಜಃ ಅಂದ್ರೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಮುಕ್ತಿ ಮತ್ತು ಭಗವತ ಪ್ರಿಯದ ಕಠಿಣವಾದ ಅಷ್ಟಾಂಗ ಯೋಗದಿಂದ ಸುಲಭವಾಗಿ ನಾವು ಇದನ್ನು ಪಡ್ಕೋಬಹುದು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಯಾರೋ ಬಂದಿದ್ದಾರೆ, ಡಿಸ್ಟರ್ಬೆನ್ಸ್ ಇದೆ. ಈ ಶ್ಲೋಕ ಓದ್ತಾ ಇದ್ದೀನಿ, ನಾನು 2 ನಿಮಿಷದಲ್ಲಿ ಬರ್ತೀನಿ. ಶ್ಲೋಕ ಮತ್ತು ಅನುವಾದ ಓದಿ. ಕಾಣಿಸ್ತಾ ಇದೆಯಲ್ಲ ಶ್ಲೋಕ ಅನುವಾದ ಎರಡನ್ನು?
ಕಾಣಿಸ್ತಾ ಇದೆ ಪ್ರಭುಜಿ. ಓದ್ತಾ ಇದ್ವಿ, ಒಂದು ನಿಮಿಷದಲ್ಲಿ ಬರ್ತೇನೆ. ಪ್ರಭುಜಿ ತಥಾಪಿ ಓದ್ಲಮ್ಮ ನಾನು. ಓದಿ ಮಾತಾಜಿ. ಶ್ಲೋಕ 6. ತಥಾಪಿ ಪುಮನ್ಮಹಿಮಾ ಗುಣಾಸ್ಯತೆ ವಿಬೋಧಮರ್ಹತೆ ಮಾಲಾಂತರಾತ್ಮಭಿಃ ಅವಿಕ್ರಿಯಾ ಸ್ವಾನುಭಾವಾದ ರೂಪತೋ ಹನ್ಯನ್ಯಬೋಧ್ಯಾತ್ಮತಯಾ ಚಾನ್ಯತಾ. ಸರಿ ಇತ್ತ ಮಾತಾಜಿ? ಸರಿ ಇದೆ ಮಾತಾಜಿ. ಶ್ಲೋಕ 6 ನೀವು ಓದ್ತೀರಾ ಮಾತಾಜಿ? ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಅಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಬುದ್ಧಮರ್ಹತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯತೆ ಸ್ವನುಭವ ಭಾವದ ರೂಪತೋ ಅನ್ಯಾನ ಬೋಧಾತ್ಮೈತಯ ನ ಚಾನ್ಯತ್. ಸಾರಿ ಮತ್ತೆ ತಪ್ಪಾಗೋಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಥಾಪಿ ಭೂಮಾ ಮಹಿಮಾನ ಗುಣಸ್ಯತೆ ವಿಬೋಧಮರ್ಹತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ್ ರೂಪತೋ ಅನನ್ಯಬೋಧ್ಯಾತ್ಮತಯಾ ನ ಚಾನ್ಯತಾ. ಹರೇ ಕೃಷ್ಣ ಮಾತಾಜಿ. ಪ್ರಭಾವತಿ ಮಾತಾಜಿ ಓದಿ. ಓದ್ತಿದ್ವಿ. ಶ್ಲೋಕನೇ ಓದ್ಲಾ ಅಥವಾ ಅರ್ಥ ಓದ್ಬೇಕಾ? ಶ್ಲೋಕ. ತಥಾಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಬೋಧಮರ್ಹತ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ ರೂಪತೋ ಹ್ಯನನ್ಯ ಬೋಧ್ಯಾತ್ಮತಯಾ ನ ಚಾನ್ಯತಾ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಓದ್ತೀರಾ? ಅರ್ಥ ಓದ್ಲ ಮಾತಾಜಿ? ಇಲ್ಲ, ಶ್ಲೋಕ ಎಲ್ರು ಒಂದ್ಸರಿ ಶ್ಲೋಕ ಓದ್ಬಿಡೋಣ. ಹೌದಾ? ನಾನು ಆಮೇಲೆ ಅದು ಅನುವಾದ ಓದ್ತೀನಿ ಮಾತಾಜಿ. ಓಕೆ ಓಕೆ. ಮಲ್ಲಜ್ಜಮ್ಮ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾವು ಓದ್ತೀನಿ. ಓದಿ ಮಾತಾಜಿ. ತಥಾಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಬೋಧಮಾಹ್ಯಾರ್ಥಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ ರೂಪತೋ ಅನನ್ಯ ಬೋಧ್ಯಾತ್ಮತಯಾ ನ ಚಾನ್ಯತಾ. ಧನ್ಯವಾದ ಮಾತಾಜಿ. ಮಲ್ಲಜ್ಜಮ್ಮ ಮಾತಾಜಿ. ಕೃಷ್ಣಮೂರ್ತಿ ಪ್ರಭು. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಓದಿ. ಶ್ಲೋಕ 6. ತಥಾಪಿ ಭೂಮಾನ್ ಹಿಮ ಗುಣಸ್ಯತೆ ವಿಬೋಧಮಹರತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭಾವದ ರೂಪತೋ ಹ್ಯನನ್ಯ ಬೋಧ್ಯಾತ್ಮತಯಾ ನ ಚಾನ್ಯತಾ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಮಂಜುಳಾ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಥಾಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಬುದ್ಧೋ ಮಹತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭಾವಾದ ರೂಪತೋ ಬೋಧ್ಯಾತ್ಮತಯಾ ನ ಚಾನ್ಯತಾ. ಹರೇ ಕೃಷ್ಣ. ಗೀತಾ ಆರ್ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ತಥಾಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಬೋಧಮರ್ಹತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ ರೂಪತೋ ಹ್ಯನನ್ಯ ಬೋಧ್ಯಾತ್ಮತಯಾ ನ ಚಾನ್ಯತಾ. ಹರೇ ಕೃಷ್ಣ. ಮಂಜುಳಾ ಆರ್ ಶ್ಲೋಕಕ್ಕೆ ಮಾತಾಜಿ ಓದ್ತೀರಾ? ಹೋಗೋಣ ಮಾತಾಜಿ. ಐದನೇ ಶ್ಲೋಕಕ್ಕೆ ವಾಪಸ್ ಹೋಗೋಣ ಮತ್ತೆ. ಪ್ರಭು ಬರೀ ಶ್ಲೋಕ ಓದಿದೀವಿ. ಸರಿ. ಸೊ 5ನೇ ಶ್ಲೋಕದ ಡಿಸ್ಕಷನ್ ಮಾಡ್ತಾ ಇದ್ವಲ್ಲ. ಹೌದು. ಸೊ 5ನೇ ಶ್ಲೋಕದ ಡಿಸ್ಕಷನ್ ಮುಗಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬರೋಣ. ಸೊ ಭಗವಂತನ ದಿವ್ಯ ಲೀಲೆಗಳ ಶ್ರವಣದಿಂದ, ಅಂದ್ರೆ ಕೃಷ್ಣನ ಕಥೆಗಳನ್ನು ಕೇಳಿದಾಗ ಹೃದಯದಲ್ಲಿರುವ ಸುಪ್ತ ಕೃಷ್ಣ ಪ್ರೇಮ ತಾನಾಗಿ ಜಾಗೃತವಾಗುತ್ತೆ ಅಂತ ನೋಡ್ತಾ ಇದ್ದೆ. ನಂತರ ಇಲ್ಲೊಂದು ಅಂಜಹ ಅನ್ನುವ ಶಬ್ದವನ್ನು ಬಳಸಿದ್ದಾನೆ ಬ್ರಹ್ಮ.
ಅಂದ್ರೆ ಅಂಜಹ ಅಂದ್ರೆ ಅತ್ಯಂತ ಸುಲಭವಾಗಿ ಮುಕ್ತಿ ಅಥವಾ ಭಗವತ್ ಪ್ರಾಪ್ತಿಯ ಒಂದು ಕಠಿಣವಾದ ಅಷ್ಟಾಂಗ ಯೋಗದಿಂದ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಿಮಾಲಯದಲ್ಲಿ ಹೋಗಿ ಅಲ್ಲಿ ಇದು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡುವುದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ, ಭಕ್ತಿಯನ್ನು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಆದರೆ ಭಗವದ್ಭಕ್ತಿಯನ್ನು ಸುಲಭವಾಗಿ ಈ ಭಗವದ್ಗತಿಯಲ್ಲಿ ನಾವು ಸುಲಭವಾಗಿ ಭಗವಂತನನ್ನು ಪಡೆಯಬಹುದು ಅಂತ ಹೇಳಿ. ನಂತರ ಬ್ರಹ್ಮ ಇನ್ನೊಂದು ಶಬ್ದ ಹೇಳ್ತಾನೆ, ನಿಜ ಕರ್ಮ ಲಬ್ಧಯ ಅನ್ನೋ ಒಂದು ಶಬ್ದ ಕೂಡ ಈ ಶ್ಲೋಕದಲ್ಲಿದೆ. ಅಂದ್ರೆ ಒಬ್ಬ ಮನುಷ್ಯ ತನ್ನ ವರ್ಣ ಮತ್ತು ಆಶ್ರಮಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾ ಅದರ ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಸ್ವತ್ ಅರ್ಪಿತೇಹ ಅಂದ್ರೆ ಅವನ ಹೃದಯ ತಾನೇ ಶುದ್ಧವಾಗುತ್ತೆ. ಈ ಶುದ್ಧ ಹೃದಯದಲ್ಲಿ ಭಗವಂತನ ಕಥೆಯನ್ನು ಕೇಳುವ ಹಂಬಲ ಇನ್ನಷ್ಟು ನಮಗೆ ಹೆಚ್ಚಾಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕರ್ಮಾರ್ಪಣೆ ಮತ್ತು ಹೃದಯ ಶುದ್ಧಿ, ಇದರ ಬಗ್ಗೆ ಬ್ರಹ್ಮದೇವರು ಹೇಳಿದ್ದಾರೆ. ಇಲ್ಲಿ ಯೋಗಿಗಳು ಮೊದಲು ತಮ್ಮ ನಿತ್ಯ ಕರ್ಮಗಳನ್ನು ಬಿಡ್ಲಿಲ್ಲ, ತಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ಇದ್ರು. ನಮ್ಮ ಇದು ಏನಿದೆ ಇದು ನಮ್ಮ ವರ್ಣಾಶ್ರಮಕ್ಕೆ ತಕ್ಕಂತೆ ಏನು ನಿತ್ಯ ಕರ್ಮಗಳಿದೆ ಅವುಗಳನ್ನು ಮಾಡಲೇಬೇಕು, ಮತ್ತೆ ಅವುಗಳ ಫಲವನ್ನು ಕೃಷ್ಣನಿಗೆ ಅರ್ಪಿಸಿದ್ರು. ತದ್ ಅರ್ಪಿತೇಹ ಅಂದ್ರೆ ಒಬ್ಬ ಮನುಷ್ಯನು ತಾನು ಮಾಡುವ ಕೆಲಸ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದವಾಗ ಏನಾಗುತ್ತೆ, ಹೃದಯದಲ್ಲಿರುವ ಕಾಮ ಕ್ರೋಧ ಲೋಭ ಮೋಹಗಳು ನಾಶವಾಗಿ ಹೃದಯವು ಪರಿಶುದ್ಧವಾಗುತ್ತೆ ಅಂದ್ಬಿಟ್ಟು ಇದು ಭಕ್ತಿಯ ಮೊದಲ ಹಂತ. ಇದು ಅಂದ್ರೆ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳುವುದು ಭಕ್ತಿಯ ಮೊದಲ ಹಂತ. ಸೊ ಎರಡನೇ ನಂತರ ಏನು, ಇದು ಶ್ರವಣ ಮತ್ತು ಕೀರ್ತನೆ ಶಕ್ತಿ ಬಗ್ಗೆ ಬ್ರಹ್ಮದೇವರು ಹೇಳಿದ್ದಾರೆ. ಕೇವಲ ಕರ್ಮವನ್ನು ಅರ್ಪಿಸುವುದರಿಂದಲೇ ಒಬ್ಬನು ಪರಿಪೂರ್ಣ ಆಗುವುದಿಲ್ಲ. ಈಗ ಹೃದಯ ಶುದ್ಧವಾಗುತ್ತೆ. ಹೃದಯ ಶುದ್ಧವಾದ ಮೇಲೆ ಅದರಲ್ಲಿ ಆ ಹೃದಯದಲ್ಲಿ ನಾವು ಭಗವಂತನನ್ನು ಸ್ಥಾಪಿಸಬೇಕು. ಭಗವಂತನ ದಿವ್ಯ ಲೀಲೆಗಳನ್ನು ಆಲಿಸುವ ಹಂಬಲ ಹೆಚ್ಚಾಗುತ್ತೆ. ಕಥೋಪನೀತಯ ಭಕ್ತಿಯ ಅಂದ್ರೆ ಶ್ರೀಮದ್ ಭಾಗವತದ ಪ್ರಕಾರ ಭಗವಂತನ ಕಥೆಗಳನ್ನು ಕೇಳಬೇಕು. ಅಂದ್ರೆ ಯಾವ್ಯಾವುದೋ ಕಥೆಗಳನ್ನು ಕೇಳುವುದಲ್ಲ, ಶ್ರೀಮದ್ ಭಾಗವತದಲ್ಲಿ ಭಗವಂತನ ಕಥೆಗಳು ಏನು ಕೊಟ್ಟಿದ್ದಾರೆ ಆ ಕಥೆಗಳನ್ನು ಕೇಳಬೇಕು ಮತ್ತು ಕೀರ್ತನೆಯನ್ನು ಮಾಡಬೇಕು. ಮತ್ತು ಇದರಿಂದ ಭಕ್ತಿ ಮಾರ್ಗದ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಗಳು. ಸೊ ಈ ಶ್ರವಣ ಮತ್ತು ಕೀರ್ತನೆಗಳ ಮೂಲಕ ಸುಪ್ತವಾಗಿರುವ ದಿವ್ಯ ಜ್ಞಾನ ತಂತಾನೆ ಜಾಗ್ರತೆಗೊಳ್ಳುತ್ತೆ. ಸೊ ನಾವು ಕೇಳಬೇಕಾಗಿರೋದು ಅಪೌರುಷೇಯ ಗ್ರಂಥಗಳಾದ ಭಗವದ್ಗೀತೆ ಮತ್ತು ಭಾಗವತಮಲ್ಲಿ ಕೃಷ್ಣನ ಬಗ್ಗೆ ಬರೆದಿರುವಂತಹ ಮತ್ತು ಕೃಷ್ಣನ ಭಕ್ತರ ಲೀಲೆಗಳನ್ನು ಮತ್ತು ಕೃಷ್ಣನ ಲೀಲೆಗಳನ್ನು ನಾವು ಓದ್ಬೇಕು. ಯಾವ್ದಾವ್ದು ಪುಸ್ತಕದಲ್ಲಿ ಬರೆದಿರೋದನ್ನ ಅಲ್ಲ ಅಂತ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಂತರ ಅಚ್ಯುತ ಅನಾದ ಶ್ರೀಕೃಷ್ಣನ ಅರ್ಥ ಮಾಡ್ಕೊಳ್ಳುವುದು ಹೇಗೆ ಅಂತೇಳಿ, ಇಲ್ಲಿ ಭಗವಂತನನ್ನು ಅಚ್ಯುತ ಅಂದ್ರೆ ಪತನ ಇಲ್ಲದವನು ಅಥವಾ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡದವನು ಎನ್ನುವ ಅರ್ಥ ಕೂಡ ಇಲ್ಲಿ ಬರುತ್ತೆ. ಎರಡು ಅರ್ಥವನ್ನು ಇಲ್ಲಿ ಬ್ರಹ್ಮದೇವರು ಬರುವಾಗ ಹೇಳಿದ್ದಾರೆ. ಎಂದಿಗೂ ಪತನವಿಲ್ಲದವನು ಅಚ್ಯುತ ಮತ್ತು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸೊ ಅದರಿಂದ ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ. ಸೊ ಅದೇ ಈ ಒಣಜ್ಞಾನಿಗಳು ಮತ್ತು ಒಣಜ್ಞಾನಿಗಳು ಏನ್ ಮಾಡ್ತಾರೆ, ಈ ಭಗವಂತ ನಿರಾಕಾರಿ ಅಂತ ಭಾವಿಸ್ತಾರೆ. ಆದ್ರೆ ಶ್ರವಣ ಮತ್ತು ಕೀರ್ತನೆಗಳಲ್ಲಿ ತೊಡಗಿದ ಯೋಗಿಗಳು ಭಗವಂತನ ಸಚ್ಚಿದಾನಂದ ವಿಗ್ರಹ ರೂಪವನ್ನು ತಮ್ಮ ಕಿವಿಗಳ ಮೂಲಕ ಕೇಳಿ ಮನಸ್ಸಿನಿಂದ ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ಅದರಿಂದ ಅವರು ವೈಯಕ್ತಿಕ ರೂಪವಾದ ಸಚ್ಚಿದಾನಂದ ವಿಗ್ರಹ ರೂಪವನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ನಂತರ ಕೊನೆಯದಾಗಿ ಸುಲಭ ಶರಣಾಗತಿ ಮತ್ತು ಪರಮಧಾಮ ಪ್ರವೇಶವನ್ನು ಮಾಡಬಹುದು. ಸೊ ಇತರ ಯೋಗ ಮಾರ್ಗಗಳಲ್ಲಿ ಅಷ್ಟಾಂಗ ಯೋಗ ಮಾರ್ಗಗಳೆಲ್ಲ ಇರ್ತವೆ. ಇವುಗಳಲ್ಲಿ ಅಷ್ಟಾಂಗ ಯೋಗ, ಜ್ಞಾನ ಮಾರ್ಗ ಇವೆಲ್ಲ ಮುಕ್ತಿ ಪಡೆಯುವುದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ. ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿಯಾದ ಗುರು ಸಿಕ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಎಸ್ಪೆಷಲಿ ಅಷ್ಟಾಂಗ ಯೋಗ ಮಾಡ್ಬೇಕಾದ್ರೆ ನಾವು ಉಸಿರನ್ನು ಕಂಟ್ರೋಲ್ ಮಾಡ್ತಾರೆ ಅವರು. ಅದನ್ನು ಕಂಟ್ರೋಲ್ ಮಾಡುವಾಗ ಅದು ಎಲ್ಲೋ ಹೋಗೋ ಬದಲು ಬೇರೆ ಇನ್ಯಾವುದೋ ಒಂದು ಕಡೆ ನುಗ್ಗು ಬಿಟ್ರೆ ಇನ್ನೇನೋ ಸಮಸ್ಯೆಗಳಾಗಿ ಅದು ಜೀವನ ಪರ್ಯಂತ ಮನುಷ್ಯನ ಒಂದು ಏನಿದೆ ಮನುಷ್ಯನ ಮಾನಸಿಕ ಸಮತೋಲನವೇ ಕೆಟ್ಟು ಹೋಗ್ಬಿಡುತ್ತೆ. ಸೊ ಅದು ಹಾಗೇ ಇರ್ಬೇಕಾಗುತ್ತೆ. ಅದು ಸರಿ ಮಾಡ್ಲಿಕ್ಕೆ ಯಾವ್ದು ದಾರಿ, ಯಾವ್ದು ಮೆಡಿಸನ್ ಇಲ್ಲ. ಮೆಡಿಸನ್ ಯಾಕಿಲ್ಲ ಅಂದ್ರೆ ಇದು ಹೊರಗಡೆ ಯಾವ ಮೆಡಿಕಲ್ ಸೈನ್ಸ್ಗೂ ಏನು ಗೊತ್ತಾಗಲ್ಲ ಇದು. ಸೊ ಅದರಿಂದ ಈ ಇತರ ಅಷ್ಟಾಂಗ ಯೋಗ ಮಾರ್ಗ ಏನಿದೆ ಇದು ಕೇವಲ ಒಂದು ಸರಿಯಾದ ಗುರುಗಳು, ಈಗಿನ ಕಾಲದಲ್ಲಿ ಅಂತಹ ಅಷ್ಟಾಂಗ ಯೋಗವನ್ನು ಹೇಳ್ಕೊಡೋ ಗುರುಗಳು ಯಾರು ಇಲ್ಲ. ಸರಿಯಾದ ಗುರುಗಳ ಮೂಲಕವಾಗಿ ಪಡ್ಕೋಬೇಕು. ಜ್ಞಾನ ಮಾರ್ಗವೂ ಕೂಡ ಅದನ್ನು ಕೂಡ ಸರಿಯಾದ ಗುರುಗಳ ಮೂಲಕವಾಗಿ ಪಡ್ಕೊಳ್ಬೇಕು. ಸೊ ಆದ್ರೆ ಇವೆರಡನ್ನು ತೋರಿಸುವಂತ ಗುರುಗಳು ಕೂಡ ಈಗಿನ ಕಾಲದಲ್ಲಿ ಇರುವುದಿಲ್ಲ. ಮತ್ತೆ ಇದ್ದರೂ ಕೂಡ ಹಿಂದಿನ ಕಾಲಗಳಲ್ಲಿ ಇದ್ದರು, ಹಿಂದಿನ ಯುಗಗಳಲ್ಲಿ. ಆದ್ರೂ ಕೂಡ ಅದು ಮುಕ್ತಿ ಪಡೆಯುವುದು ಅತ್ಯಂತ ಕಠಿಣವಾದ ದಾರಿ. ಸೊ ಇದರಲ್ಲಿ ಪತನದ ಭಯ ತುಂಬಾ ಹೆಚ್ಚಾಗಿರುತ್ತೆ. ನಾವು ಉದಾಹರಣೆಗೆ ವಿಶ್ವಾಮಿತ್ರನ ಕಥೆ ನೋಡಬಹುದು ನಾವು, ಪತನದ ಭಯ. ಸೊ ಅವನು ತುಂಬಾ ಮಹಾಯೋಗಿ ಆದ್ರೂ ಪತನ ಆಗ್ತಾನೆ ಅವನು. ಸೊ ಯಾಕೆ ಆಗ್ತಾರೆ ಅಂದ್ರೆ ಭಗವಂತನಲ್ಲಿ ಧ್ಯಾನ ಇರ್ಲಿಲ್ಲ ಅವರದು
ಅಷ್ಟಾಂಗ ಯೋಗದಲ್ಲಿ ಅವರು ಒಂದು ಸಾಧನೆಯನ್ನು ಸಾಧಿಸ್ತಾ ಇದ್ರು. ಆದರೆ ಭಕ್ತಿ ಮಾರ್ಗದಲ್ಲಿ ಯಾವಾಗ ನಾವು ಭಗವಂತನಿಗೆ ಶರಣಾಗ್ತಾನೆ, ಭಗವಂತ ಏನ್ ಹೇಳ್ತಾನೆ ಭಗವದ್ಗೀತೆ 18.66 ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ನೀವು ನನಗೆ ಶರಣಾಗ್ಬಿಡಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ, ನಾನು ನಿಮ್ಮನ್ನು ನೋಡ್ಕೊಳ್ತೇನೆ. ಅಂದ್ರೆ ಭಗವಂತ ನಮ್ಮನ್ನು ಪತನ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಯಾರು ಈ ರೀತಿಯಾಗಿ ಕೃಷ್ಣನ ಕಥೆಗಳಲ್ಲಿ ಆನಂದವನ್ನು ಕಾಣ್ತಾರೋ ಅವರು ಸುಲಭವಾಗಿ ಮತ್ತು ಸಹಜವಾಗಿ ಗೋಲೋಕಧಾಮದ ಬೃಂದಾವನವನ್ನು ಅತಿ ಗತಿಂಪರಾಮ್ ಅಂದ್ರೆ ಗೋಲೋಕ ಬೃಂದಾವನವನ್ನು ತಲುಪ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇದರ ಮುಖ್ಯವಾಗಿ ಈ ಶ್ಲೋಕದ ಸಾರಾಂಶ ಏನು ಅಂದ್ರೆ, ಬ್ರಹ್ಮದೇವನು ಈ ಪ್ರಾರ್ಥನೆ ಮೂಲಕ ನಮಗೆ ನೀಡ್ತಾ ಇರೋ ಸಂದೇಶ ಏನು ಅಂದ್ರೆ, ನಾವು ದೊಡ್ಡ ದೊಡ್ಡ ಯೋಗಿಗಳಾಗಬೇಕಾಗಿಲ್ಲ, ದೊಡ್ಡ ದೊಡ್ಡ ಕಠಿಣ ತಪಸ್ಸು ಮಾಡಬೇಕಾಗಿಲ್ಲ. ನಮ್ಮ ದೈನಂದಿನ ಕಾರ್ಯಗಳನ್ನು ಕೃಷ್ಣನಿಗೆ ಅರ್ಪಿಸಿ ಸಾಧು ಸಂತರಿಂದ ಭಗವಂತನ ಅಂದ್ರೆ ಸಾಧು ಸಂಘ ತುಂಬಾ ಇಂಪಾರ್ಟೆಂಟ್. ಭಗವಂತನ ಕಥೆಗಳನ್ನು ಶ್ರದ್ಧೆಯಿಂದ ಆಲಿಸಬೇಕು. ನಾವು ಸಹ ಪರಮ ಪದವನ್ನು ಸುಲಭವಾಗಿ ಹೊಂದಬಹುದು. ದೊಡ್ಡ ದೊಡ್ಡ ಯೋಗಾಸನಗಳನ್ನು ಯೋಗಗಳನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಇದರಲ್ಲಿ ನಾವು ಪ್ರಾಯೋಗಿಕವಾಗಿ ನಮ್ಮ ನಿಜವನ ಜೀವನದಲ್ಲಿ ಸುಲಭವಾಗಿ ಅಳವಡಿಸ್ಕೊಳ್ಬಹುದು ಅಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೊಡ್ಡ ದೊಡ್ಡ ಯೋಗಿಗಳಂತೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ಬೇಕಾಗಿಲ್ಲ. ನಾವು ಮಾಡುವ ಕೆಲಸವನ್ನು ಭಗವಂತನ ಸೇವೆ ಅಂತ ಭಾವಿಸಿ ಅವನಿಗೆ ಅರ್ಪಿಸ್ಬೇಕು. ನಾವು ಏನೇ ಕೆಲಸ ಮಾಡ್ಲಿ, ಮನೆಯ ಕೆಲಸಗಳಿರ್ಬೋದು, ಇಲ್ಲ ಹೊರಗಡೆ ಕೆಲಸಗಳಿರ್ಬೋದು, ಆಫೀಸ್ ಕೆಲಸಗಳಿರ್ಬೋದು, ಇವೆಲ್ಲವನ್ನು ನಾವು ಭಗವಂತನ ಸೇವೆಗೋಸ್ಕರ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವನಿಗೆ ಅರ್ಪಿಸ್ಬೇಕು. ನಾವು ನಮ್ಮ ಸಂಪೂರ್ಣವನ್ನು ಆ ಕೆಲಸಕ್ಕೆ ಕೊಡಬೇಕು, ಮತ್ತೆ ಭಗವಂತನ ಧ್ಯಾನದಲ್ಲಿ ಆ ಕೆಲಸವನ್ನು ಮಾಡಬೇಕು. ಅರ್ಜುನನಿಗೂ ಭಗವಂತ ಅದೇ ಹೇಳ್ತಾನೆ, ನೀನು ನಿನ್ನ ಪಾಡಿಗೆ ನೀನು ಯುದ್ಧ ಮಾಡು, ನನ್ನನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸ್ತಾ ಇರು, ನಿನ್ನ ಪಾಡಿಗೆ ನೀನು ಯುದ್ಧ ಮಾಡ್ತಾ ಇರು ಅಂತ. ಸೊ ಅದರಿಂದ ಪ್ರತಿದಿನ ನಿಯತವಾಗಿ ನಾವು ಭಗವಂತನ ಲೀಲೆಗಳನ್ನು, ಭಗವದ್ಗೀತೆ, ಭಾಗವತವನ್ನು ಶ್ರವಣ ಮಾಡಬೇಕು. ಮತ್ತು ನಮ್ಮ ಹೃದಯದಲ್ಲಿ ಈ ರೀತಿ ಮಾಡೋದ್ರಿಂದ ಕೃಷ್ಣ ಪ್ರೇಮ ಬೆಳೆಯುತ್ತೆ. ಸೊ ಇದೇ ನಮಗೆ ಕೃಷ್ಣ ಪ್ರೇಮ ಪರಮಗತಿಯನ್ನು ಕರುಣಿಸುತ್ತದೆ ಅಂತ ಬ್ರಹ್ಮದೇವರು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಈಗ 6ನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ ಓದಿದಿರಲ್ಲ? ಓದಿದ್ದಾರೆ ಗುರುಜಿ. ಅರ್ಥ ಓದಿದ್ದೀರಾ? ಇಲ್ಲ ಅಲ್ಲ? ಇಲ್ಲ ಪ್ರಭು. ಪುರ ಓದೋಣ, ಅರ್ಥ ಓದೋಣ. ಪುರ ಹಿಂದೆ, ಇದು 5ನೇದು, ಇದು 6ನೇದಕ್ಕೆ ಹೋಗೋಣ. ತಥಾ ಅಪಿ ಆಗಿದ್ದರೂ ಕೂಡ ಹೂಮನ್ ಹೇ ಎಣೆಯಿಲ್ಲದವನೇ, ಮಹಿಮಾ ನಿನ್ನ ಶಕ್ತಿಯ, ಅಗುಣಸ್ಯ ಭೌತಿಕ ಗುಣಗಳಿಲ್ಲದ, ತೇ ನಿನ್ನ, ವಿಬೋದ್ಧಂ ತಿಳಿಯಲು, ಅರ್ಹತಿ ಸಮರ್ಥನು, ಅಮಲ ನಿರ್ಮಲವಾದ, ಅಂತ ಆತ್ಮಭಿಹಿ ಮನಸ್ಸು ಮತ್ತು ಇಂದ್ರಿಯಗಳಿಂದ, ಅವಿಕ್ರಿಯಾತ್ ಭೌತಿಕ ಭೇದಗಳನ್ನಾಧರಿಸದ, ಸ್ವ ಅನುಭವಾತ್ ಪರಮಾತ್ಮನ ಸಾಕ್ಷಾತ್ಕಾರದಿಂದ, ಅರೂಪತಃ ಭೌತಿಕ ರೂಪಗಳಿಗೆ ಅಂಟದ, ಹೀ ನಿಜವಾಗಿಯೂ ಅನನ್ಯ ಬೋಧ್ಯ ಆತ್ಮತಯ, ಬೇರಾವ ಪ್ರಕಾಶಕ ವಸ್ತುವಿನ ಸಹಾಯವಿಲ್ಲದೆ ಸ್ವಯಂ ಗೋಚರವಾಗುವುದರಿಂದ, ನ ಇಲ್ಲ ಮತ್ತು ಅನ್ಯತಾ ಹಾಗಲ್ಲದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದರೆ ಭಕ್ತರಲ್ಲದವರು ನಿನ್ನ ಸಂಪೂರ್ಣ ವ್ಯಕ್ತಿಗತ ಲಕ್ಷಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಆದಾಗ್ಯೂ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ನೇರವಾಗಿ ಗ್ರಹಿಸುವ ಅಭ್ಯಾಸದ ಮೂಲಕ ನಿರಾಕಾರ ಪರಬ್ರಹ್ಮನಾಗಿ ವಿಸ್ತರಣೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗಬಹುದು. ಆದರೆ
ಅವರು ಭೌತಿಕ ಧ್ಯೇಯಗಳು ಮತ್ತು ಐಹಿಕ ಇಂದ್ರಿಯ ವಸ್ತುಗಳೆಲ್ಲದರಿಂದ ಬಿಡುಗಡೆ ಪಡೆದು ಮನಸ್ಸನ್ನು ಶುದ್ಧೀಕರಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ಅವರಿಗೆ ನಿನ್ನ ನಿರಾಕಾರ ಲಕ್ಷಣವು ಸ್ವಯಂ ವ್ಯಕ್ತವಾಗುವುದು. ಈಗ ರಿಪೀಟ್ ಮಾಡೋಣ. ಆದರೆ ಭಕ್ತರಲ್ಲದವರು ನಿನ್ನ ಸಂಪೂರ್ಣ ವ್ಯಕ್ತಿಗತ ಲಕ್ಷಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಆದಾಗ್ಯೂ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ನೇರವಾಗಿ ಗ್ರಹಿಸುವ ಅಭ್ಯಾಸದ ಮೂಲಕ ನಿರಾಕಾರ ಬ್ರಹ್ಮನಾಗಿ ವಿಸ್ತರಣೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗಬಹುದು. ಆದರೆ ಅವರು ಭೌತಿಕ ಧ್ಯೇಯಗಳು ಮತ್ತು ಐಹಿಕ ಇಂದ್ರಿಯ ವಸ್ತುಗಳೆಲ್ಲದರಿಂದ ಬಿಡುಗಡೆ ಪಡೆದು ಮನಸ್ಸನ್ನು ಶುದ್ಧೀಕರಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ಅವರಿಗೆ ನಿನ್ನ ನಿರಾಕಾರ ಲಕ್ಷಣವು ಸ್ವಯಂ ವ್ಯಕ್ತವಾಗುವುದು. ಲಕ್ಷ್ಮೀ ಬೀವಿ ಮಾತಾಜಿ ಭಾವಾರ್ಥ ಓದ್ತೀರಾ? ಓದ್ತೀನಿ ಪ್ರಭು. ಹರೇ ಕೃಷ್ಣ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಜೈ. ಬದ್ಧಾತ್ಮರಿಗೆ ಪರಮಪ್ರಭುವಿನ ಸಕಲ ದಿವ್ಯ ಲಕ್ಷಣಗಳನ್ನು ಅರಿತುಕೊಳ್ಳುವುದು ಕಷ್ಟ. ಶ್ರೀಮದ್ ಭಾಗವತದ ಮೊದಲ ಸ್ಕಂದ 1.2.11 ದೃಢಪಡಿಸಿರುವಂತೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಪ್ಯತೆ. ನಿರಾಕಾರ ಜ್ಯೋತಿಯಾಗಿ ಒಬ್ಬನ ಹೃದಯದಲ್ಲಿರುವ ಅಂತರ್ಯಾಮಿ ಪರಮಾತ್ಮನಾಗಿ ಕೊನೆಗೆ ತನ್ನ ಶಾಶ್ವತ ಧಾಮದಲ್ಲಿರುವ ದೇವೋತ್ತಮ ಪರಮಪುರುಷನಾಗಿ ಭಗವಂತನ ದಿವ್ಯ ಅಸ್ತಿತ್ವವನ್ನು ಹೀಗೆ ಹಂತ ಹಂತವಾಗಿ ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣನ ದಿವ್ಯ ಅಸ್ತಿತ್ವವು ಐಹಿಕ ಗುಣ ಸ್ವಭಾವಗಳಿಗೆ ಅತೀತವಾದುದು. ಹೀಗಾಗಿ ಭಗವಂತನನ್ನು ಇಲ್ಲಿ ಅಗುಣಸ್ಯ ಎಂದರೆ ಐಹಿಕ ಗುಣ ಸ್ವಭಾವವಿಲ್ಲದವನು ಎಂದು ಸೂಚಿಸಲಾಗಿದೆ. ಯೋಗಾಭ್ಯಾಸದಿಂದಾಗಲಿ ಅಥವಾ ಉನ್ನತ ದಾರ್ಶನಿಕ ಊಹಾಪೋಹಗಳಲ್ಲಿ ತೊಡಗುವುದರಿಂದಾಗಲಿ ಐಹಿಕ ಗುಣಸ್ವಭಾವಗಳ ರೀತಿಯಿಂದ ಆಚೆಗಿರುವ ದಿವ್ಯ ಅಸ್ತಿತ್ವವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರ ಎಂದು ಯಾರಿಗಾದರೂ ತಿಳಿಯುತ್ತದೆ. ಆಧ್ಯಾತ್ಮಿಕ ಅಸ್ತಿತ್ವದ ನಿರಾಕಾರ ಗ್ರಹಿಕೆಗೆ ಅತಿ ದೂರವಾದ ಭಗವಂತನ ಅಪರಿಮಿತ ದಿವ್ಯ ಗುಣಗಳನ್ನು ಅರಿತುಕೊಳ್ಳಲು ವಾಸ್ತವವಾಗಿ ಈ ಎಲ್ಲ ಪ್ರಕ್ರಿಯೆಗಳು ಅಪ್ರಯೋಜಕವಾದಂತಹವುಗಳು. ಭಗವಂತನ ಪರಿಶುದ್ಧ ಭಕ್ತರ ಕರುಣೆಯಿಂದ ಅಥವಾ ಸ್ವಯಂ ಭಗವಂತನ ಸಹವಾಸದಿಂದ ಮಾತ್ರ ಒಬ್ಬ ವ್ಯಕ್ತಿ ಭಗವಂತನ ವ್ಯಕ್ತಿಗತ ಲಕ್ಷಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಆರಂಭಿಸಬಹುದು. ಈ ಪ್ರಕ್ರಿಯೆ ಜ್ಞಾನದ ಅಂತಿಮ ಹಾಗೂ ಪರಮಸಿದ್ಧಿಯಾದ ಪರಿಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ ಲೀನ ಹೊಂದುವಂತಹವುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಶ್ಲೋಕ 6ರಲ್ಲಿ ಬ್ರಹ್ಮದೇವರು ಮುಖ್ಯವಾಗಿ ಏನು ವಿಷಯಗಳು ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ನಿರ್ವಿಶೇಷ ನಿರಾಕಾರ ಮತ್ತು ಸವಿಶೇಷ ಸಾಕಾರ ತತ್ವಗಳ ನಡುವಿನ ಒಂದು ಸಾಮರಸ್ಯದ ಮತ್ತು ಭಗವತ್ ಸಾಕ್ಷಾತ್ಕಾರದ ಒಂದು ನೈಜವಾದ ಅರ್ಹತೆಯನ್ನು ತಿಳಿಸ್ತಾ ಇದೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಈ ಭಗವಂತನ ದಿವ್ಯ ಮಹಿಮೆ ಅಂದ್ರೆ ಏನಿದೆ ಅದು ಕೇವಲ ಇದು ನಾವು ಲೌಕಿಕ ಬುದ್ಧಿವಂತಿಕೆ ಎಷ್ಟೇ ಇದ್ರೂ ಅದರಿಂದ ಸಾಧ್ಯ ಇಲ್ಲ. ಶುದ್ಧ ಹೃದಯದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಯಾರ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ ಮತ್ತು ಅಹಂಕಾರಗಳ ಮುಕ್ತವಾಗಿರುತ್ತಾರೋ ಮತ್ತು ಸಂಪೂರ್ಣವಾಗಿ ನಿರ್ಮಲವಾಗಿರುತ್ತಾರೋ ಅವರು ಅಂತಹ ಶುದ್ಧ ಭಕ್ತರಿಗೆ ಮಾತ್ರ ಭಗವಂತನು ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ತಾನೆ. ಮತ್ತು ಇಲ್ಲಿ ಅರೂಪತಃ ಮತ್ತು ಅವಿಕ್ರಿಯಾತ್ ಅಂತ ಹೇಳ್ತದೆ, ಅಂದ್ರೆ ಅಪ್ರಾಕೃತ ಸ್ವರೂಪ. ಇಲ್ಲಿ ಅರೂಪ ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಅಲ್ಲ,
ಅಂದ್ರೆ ಭಗವಂತನಿಗೆ ಭೌತಿಕವಾದಂಥ ರೂಪ ಇಲ್ಲ, ನಮ್ಮಂತಹ ಭೌತಿಕವಾದಂಥ ರೂಪ ಇರುವುದಿಲ್ಲ. ಸೊ ಭಗವಂತ ವಿನಾಶಶೀಲವಾದ ರೂಪವಿಲ್ಲ ಅಂತ ಅಂದರ್ಥ. ಅಂದ್ರೆ ನಮ್ಗೆ ವಿನಾಶಶೀಲ ಅಂದ್ರೆ ನಮ್ದು ಏನು, ಈ ದೇಹ ವಿನಾಶವಾಗುತ್ತೆ, ನಾಶವಾಗುತ್ತೆ ಈ ದೇಹ. ಸೊ ಹುಟ್ಟುತ್ತೆ, ನಂತರ ಬೆಳೆಯುತ್ತೆ, ನಂತರ ವಯಸ್ಸಾಗುತ್ತೆ, ನಂತರ ಕೊನೆಗೆ ನಾವು ದೇಹವನ್ನು ತ್ಯಾಗ ಮಾಡ್ತೇವೆ. ಸೊ ಈ ರೀತಿಯಾಗಿ ಇದು ಈ ದೇಹಕ್ಕೆ ವಿನಾಶಶೀಲ, ಇದು ವಿನಾಶಶೀಲವಾದ ದೇಶ, ನಾಶವಾಗುತ್ತೆ ಈ ದೇಹ. ಸೊ ಆದ್ರೆ ಭಗವಂತನ ದೇಹ ಆ ಥರದ್ದಲ್ಲ. ಆತನ ರೂಪ ಏನು, ಅವಿಕ್ರಿಯೆ, ಅಂದ್ರೆ ಹುಟ್ಟು, ಬೆಳವಣಿಗೆ, ಮುಪ್ಪು ಮತ್ತು ಸಾವು ಎಂಬ ಭೌತಿಕ ವಿಕಾರಗಳಿಗೆ ಅದು ಒಳಪಡುವುದಿಲ್ಲ. ಅದು ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದ ಸ್ವರೂಪವಾದ ದೇಹ. ನಂತರ ನೇರ ಅನುಭವ ಅನ್ನೋದ್ರ ಬಗ್ಗೆ ಕೂಡ ಬ್ರಹ್ಮದೇವರು ಹೇಳ್ತಾ ಇದ್ರಲ್ಲಿ ಸ್ವಾನುಭವ ಅಂತ ಇದ್ದಾರೆ. ಅಂದ್ರೆ ಭಗವಂತನನ್ನು ಕೇವಲ ಪುಸ್ತಕದ ಜ್ಞಾನದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನಡೆದಾಗ ಮಾತ್ರ ಭಕ್ತನಿಗೆ ತನ್ನ ಹೃದಯದಲ್ಲಿ ಸ್ವಾನುಭವ ಅಂತಂದ್ರೆ ನೇರವಾಗಿ ತನ್ನ ಹೃದಯದಲ್ಲಿ ಭಗವಂತನ ದರ್ಶನ ಆಗುತ್ತೆ ಮತ್ತು ಅನುಭವ ಆಗುತ್ತೆ. ಇದು ಆತ್ಮ ಸಾಕ್ಷಾತ್ಕಾರದ ನಿಜವಾದ ಅರ್ಥ. ನಂತರ ಬ್ರಹ್ಮದೇವರು ಕೊನೆಯದಾಗಿ ಹೇಳ್ತಾರೆ ನ ಚಾನ್ಯತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ದಾರಿನೇ ಇಲ್ಲ. ಬ್ರಹ್ಮದೇವರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಪ್ರಭು ನಿನ್ನನ್ನು ಅರಿಲಿಕ್ಕೆ ನಿನ್ನ ಮೇಲಿನ ಅನನ್ಯ ಭಕ್ತಿಯನ್ನು ಬಿಟ್ರೆ ಬೇರೆ ಯಾವ ಮಾರ್ಗವೂ ಇಲ್ಲವೇ ಇಲ್ಲ ಅಂದ್ಬಿಟ್ಟು ಬ್ರಹ್ಮದೇವರು ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಒಂದು ಭಾವಾರ್ಥದ ಬಗ್ಗೆ ನೋಡೋದಾದ್ರೆ ಇಲ್ಲಿ ವಿವರಣೆ ಏನಿದೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಅಂದ್ರೆ ಬದ್ಧ ಜೀವಿಗಳಿಗೆ ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಏಕೆ ಕಷ್ಟ? ಯಾಕಂದ್ರೆ ನಮ್ಮ ಮೆದುಳು ಏನಿದೆ ಇದು ತುಂಬಾ ಸಣ್ಣ ಮೆದುಳು. ಸೊ ಆದ್ರೆ ಅದನ್ನು ಸಾಧ್ಯವಾಗಿಸ್ಬೋದು. ಈ ವಿಷಯವನ್ನು ಇಲ್ಲಿ ಬ್ರಹ್ಮದೇವರು ಹಂತ ಹಂತವಾಗಿ ನಮಗೆ ಈ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರತಿಕ್ರಿಯೆಯ ಒಂದು ಹಂತವನ್ನು ಬ್ರಹ್ಮದೇವರು 3 ಹಂತಗಳಲ್ಲಿ ಹೇಳಿದ್ದಾರೆ ನಮಗೆ. ಇದನ್ನು ನಾವು 2ನೇ ಅಧ್ಯಾಯದಲ್ಲೂ ಕೂಡ ನೋಡಿದ್ದೀವಿ. ನಾವು 2ನೇ ಸ್ಕಂದದಲ್ಲಿ ಕೂಡ ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ ಅಂದ್ಬಿಟ್ಟು ಈ ರೀತಿಯಾಗಿ 3 ಹಂತಗಳಲ್ಲಿ ಬ್ರಹ್ಮನಂದ್ರೆ ಭಗವಂತನ ದೇಹದಿಂದ ಹೊರಹೊಮ್ಮುವ ನಿರಾಕಾರವಾದ ಜ್ಯೋತಿ. ಇದನ್ನು ಪ್ರಕಾಶ ಅಂತ ಜ್ಞಾನಿಗಳು ಹೇಳ್ತಾರೆ, ಬ್ರಹ್ಮ ಜ್ಯೋತಿ ಅಂತಾರೆ ನಾವು. ಸೊ ನಂತರ 2ನೇದು ಪರಮಾತ್ಮ. ಇದು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಸಾಕಾರವಾಗಿ ನೆಲೆಸಿರುವ ಭಗವಂತನವಾದ ಚತುರ್ಭುಜದ ರೂಪ. ಇದನ್ನು ಯೋಗಿಗಳು ಧ್ಯಾನದ ಮೂಲಕವಾಗಿ ಕಾಣ್ತಾರೆ. ತಮ್ಮಲ್ಲಿ ತಾವು ಧ್ಯಾನವನ್ನು ಮಾಡಿದಾಗ ನಮ್ಮ ಅಂತರಂಗದಲ್ಲಿರುವ ಭಗವಂತನ ಒಂದು ದರ್ಶನವನ್ನು ಅವರು ಮಾಡ್ತಾರೆ. ಇದು ದರ್ಶನ ಏನಾಗುತ್ತೆ, ಇದು ಪರಮಾತ್ಮ ದರ್ಶನ. ಇದು ಈಗಲೂ ಕೂಡ ಅತ್ಯಂತ ಉನ್ನತ ಮಟ್ಟದ ದರ್ಶನ ಅಲ್ಲ. ಬ್ರಹ್ಮನದು 1ನೇ ಹಂತದ್ದು ಬ್ರಹ್ಮನ ದರ್ಶನ, ಪರಮಾತ್ಮ ದರ್ಶನ 2ನೇ ಹಂತದ್ದು. 3ನೇದಾಗಿ ನಿತ್ಯ ಗೋಲೋಕಧಾಮದಲ್ಲಿ ತನ್ನ ನಿತ್ಯಧಾಮದಲ್ಲಿ ಇರುವ ಭಗವಂತನ ಪರಮಪುರುಷನ ರೂಪ. ಇದು ಅತ್ಯುತ್ತಮ ಹಂತ. ಇದು ಭಗವಾನ್ ಸ್ವರೂಪ, ಇದು ಭಗವಾನ್ ರೂಪ. ಈ ರೀತಿಯಾಗಿ ಬ್ರಹ್ಮೈತಿ, ಪರಮಾತ್ಮೇತಿ, ಭಗವಾನೇತಿ 3 ಹಂತಗಳಲ್ಲಿ ನಾವು ಭಗವಂತನ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನಂತರ ಬ್ರಹ್ಮದೇವರು ಇಲ್ಲಿ ಅಗುಣಸ್ಯ ಎನ್ನುವ ಒಂದು ಶಬ್ದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅಗುಣಸ್ಯ ಅಂದ್ರೆ ಭಗವಂತನಿಗೆ ಗುಣಗಳು ಇಲ್ಲ ಅಂತಲ್ಲ, ಅವನ ಈ ಪ್ರಕೃತಿಯ 3 ಗುಣಗಳು ಅವನಿಗೆ ಅನ್ವಯಿಸೋದಿಲ್ಲ. ಅದೇನಿದ್ರು ನಮ್ಮಗಳಿಗೆ ಮಾತ್ರ, ಬದ್ಧಾತ್ಮರಿಗೆ ಮಾತ್ರ. ಆತನ ಗುಣಗಳು ಸಂಪೂರ್ಣವಾಗಿ ಅಪ್ರಾಕೃತ ಮತ್ತು ದಿವ್ಯವಾದದ್ದು. ಅವು ಸಚ್ಚಿದಾನಂದವಾದ ಗುಣಗಳು. ಮತ್ತು 3ನೇದಾಗಿ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ, ಮೊದಲನೆಯದಾಗಿ ಬ್ರಹ್ಮದೇವರು ಹೇಳಿದ್ದು ನಮ್ಗೆ 3 ಲೆವೆಲ್ ಅಲ್ಲಿ, ಅಂದ್ರೆ ಬ್ರಹ್ಮನ್, ಪರಮಾತ್ಮೇತಿ, ಭಗವಾನೇತಿ ನಾವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ನಂತರ ಅಗುಣಸ್ಯ ಭೌತಿಕ ಗುಣಗಳಿಲ್ಲದರ ಬಗ್ಗೆ ಮಾತಾಡಿದರು. 3ನೇದಾಗಿ ಯೋಗ ಮತ್ತು ತತ್ವಚಿಂತನೆಯ ಮಿತಿಗಳ ಬಗ್ಗೆ, ಅಂದ್ರೆ ಅವುಗಳಿಗೂ ಒಂದು ಮಿತಿ ಇದೆ. ಅವುಗಳ ಮೂಲಕ ಈ ರೀತಿಯ ಕಠಿಣ ಯೋಗಾಭ್ಯಾಸಗಳಿಂದ ಮೂಲಕವಾಗಿ ತರ್ಕವನ್ನು ಮಾಡುವುದರ ಮೂಲಕವಾಗಿ ಮನುಷ್ಯನಿಗೆ ಭಗವಂತನ ನಿರಾಕಾರ ಸ್ಥಿತಿವರೆಗೆ ತಲುಪಬಹುದು, ಅಂದ್ರೆ ಬ್ರಹ್ಮನವರೆಗೆ ತಲುಪಬಹುದಷ್ಟೇ. ಸೊ ನಂತರ ಭಗವಂತನ ಅನಂತವಾದ ದಿವ್ಯ ಲೀಲೆಗಳನ್ನು ಮತ್ತು ಕಲ್ಯಾಣವಾದ ಗುಣಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವನಿಗೆ ಯೋಗಾಭ್ಯಾಸಗಳ ಮೂಲಕ ಮತ್ತು ತತ್ವಚಿಂತನೆ ಮಾಡುವುದರಿಂದ ಸಾಧ್ಯ ಇಲ್ಲ. ಈ ಪ್ರಕ್ರಿಯೆಗಳು ಭಗವಂತನ ವೈಯಕ್ತಿಕ ರೂಪವನ್ನು ತಿಳಿಲಿಕ್ಕೆ ಪ್ರಯೋಜನ ಇಲ್ಲದವು ಅಂದ್ಬಿಟ್ಟು ಬ್ರಹ್ಮದೇವರು ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಯಾವ ರೀತಿಯಿಂದ ಸಾಧ್ಯ? ಕೇವಲ ಶುದ್ಧ ಭಕ್ತಿಯಿಂದ. ಅದು ಇರುವುದು ಕೇವಲ ಏಕೈಕ ಮಾರ್ಗ, ರಾಜಮಾರ್ಗ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಬೇಕಾಗಿರೋದು ಶುದ್ಧ ಭಕ್ತರ ಕೃಪೆ ಮತ್ತು ಕೃಷ್ಣ ಪ್ರತ್ಯಯ. ಸೊ ಶೀಲ ಪ್ರಭುಪಾದರಂತಹ ಶುದ್ಧ ಭಕ್ತರ ಆಶೀರ್ವಾದ ಮತ್ತು ಅವರ ಸಾಂಗತ್ಯದಿಂದ ನಮಗೆ ಭಕ್ತಿ ಬೀಜ ಮೊಳೆಯುತ್ತದೆ. ಅದೇ ರೀತಿ ಇಂತಹ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಶ್ರವಣ ಮತ್ತು ಕೀರ್ತನೆಗಳನ್ನು ಮಾಡಬೇಕು. ಯಾಕಂದ್ರೆ ಈ ಭಕ್ತರು ಕೃಷ್ಣನನ್ನು ನೋಡಿದ್ದಾರೆ, ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ಅವರು ಧರಿಸಿಕೊಂಡಿದ್ದಾರೆ. ಆದ್ರಿಂದ ನಾವು ಅವರ ಆಶೀರ್ವಾದ ಮತ್ತು ಅವರಿಗೆ ಶರಣಾಗತಿಯನ್ನು ಮಾಡೋದ್ರಿಂದ, ಶೀಲ ಪ್ರಭುಪಾದರಿಗೆ ನಾವು
ಶರಣಾಗತರಾಗುವುದರಿಂದ ಮತ್ತು ಅವರ ಮಾರ್ಗದರ್ಶನವನ್ನು ಅವರ ಪುಸ್ತಕಗಳ ಮೂಲಕವಾಗಿ ಮತ್ತು ಸೀನಿಯರ್ ಡಿವೋಟಿಸ್ ಏನಿದ್ದಾರೆ ಅವರ ಮೂಲಕ ಅವರ ಮಾರ್ಗದರ್ಶನದಲ್ಲಿ ನಾವು ಶ್ರವಣ ಮತ್ತು ಕೀರ್ತನೆಗಳನ್ನು ಮಾಡಿದಾಗ ಮಾತ್ರ ಮನುಷ್ಯನು ಕೃಷ್ಣ ಪ್ರಜ್ಞೆ ಈ ಅತ್ಯುನ್ನತ ಸ್ಥಾನಕ್ಕೆ ತಲುಪಲಿಕ್ಕೆ ಸಾಧ್ಯ. ಇದು ಜ್ಞಾನ ಮತ್ತು ಅಂತಿಮ ಇದು ಕೊನೆಯ ಪರಿಪೂರ್ಣತೆಯ ಒಂದು ಸಾಧ್ಯತೆ. ಸೊ ಇದನ್ನ ನಾವು ಹೇಗೆ ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೋಬಹುದು ಅಂದ್ರೆ, ಬ್ರಹ್ಮದೇವನ ಪ್ರಾರ್ಥನೆ ಏನಿದೆ ನಮಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸುತ್ತೆ. ನಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಅಥವಾ ಯೋಗ ಬಲದಿಂದ ನಾವು ಭಗವಂತನನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಬೇಕಾಗಿರೋದು ಅವೆಲ್ಲಕ್ಕಿಂತ ಸುಲಭವಾದ ಕೆಲಸ ಏನು, ಶುದ್ಧ ಭಕ್ತರು ಪ್ರಭುಪಾದರಂತಹ ಮಹಾತ್ಮರ ಆಶ್ರಯವನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಶರಣಾಗಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಶ್ರೀಲ ಪ್ರಭುಪಾದರಿಗೆ ಶರಣಾಗಬೇಕು ಮತ್ತು ಅವ್ರು ಹೇಳಿದ್ದನ್ನು ನಾವು ಮಾಡಬೇಕಷ್ಟೇ. ಸೊ ಆಗೇನಾಗುತ್ತೆ, ಭಗವಂತನೇ ತನ್ನ ದಿವ್ಯ ರೂಪವನ್ನು ನಮಗೆ ಕೊಡುವಂತ ಒಂದು ಭಾಗ್ಯವನ್ನು ಕರುಣಿಸ್ತಾನೆ. ಸೊ ನಂತರ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಇದನ್ನು ಅರ್ಥ ಮಾಡ್ಕೋಬಹುದು ಅಂದ್ರೆ, ನಾವು ಭಗವಂತನನ್ನು ನಮ್ಮ ಸೀಮಿತ ಇಂದ್ರಿಯಗಳಿಂದ ಅಥವಾ ಲೌಕಿಕ ತತ್ವಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬಾರದು. ಬದಲಿಗೆ ನಮ್ಮ ಅಂತಃಕರಣವನ್ನು ಶುದ್ಧಗೊಳಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹೇಗೆ ಅಂತಃಕರಣವನ್ನು ಶುದ್ಧಗೊಳಿಸಿಕೊಳ್ಬೋದು? ಜಪವನ್ನು ಮಾಡುವುದರಿಂದ ಮತ್ತು ಹರಿಕಥಾ ಶ್ರವಣದ ಮೂಲಕ, ಸಾಧು ಸಂಘ, ಈ ಮೂರನ್ನು ನಾವು ಮಾಡಬೇಕಷ್ಟೇ. ಜಪವನ್ನು ಮಾಡಬೇಕು. ನಾವು 108 ಬಾರಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು, 16 ಮಾಲೆಗಳನ್ನು ಮಾಡಬೇಕು ಮತ್ತು ಹರಿಕಥಾ ಶ್ರವಣದ ಭಗವಂತನ ಬಗ್ಗೆ ಭಾಗವತ ಮತ್ತು ಭಗವದ್ಗೀತೆಗಳಿಂದ ಯಾರು ಗುರುಗಳ ಮೂಲಕ ಅಂದ್ರೆ ನಮ್ಮ ಇಸ್ಕಾನ್ ಪರಂಪರೆಯಲ್ಲಿ ಬಂದಿರುವ ಗುರುಗಳ ಮೂಲಕವಾಗಿ ನಾವು ಸತತವಾಗಿ ಕೇಳ್ತಾ ಇದ್ದಾರೆ. ಪ್ರತಿದಿನ ನಿತ್ಯಂ ಭಾಗವತ ಸೇವೆಯ ನಮ್ಮ ಹೃದಯ ಕ್ರಮೇಣ ಕಲ್ಮಶ ರಹಿತವಾಗುತ್ತೆ. ಚೇತೋದರ್ಪಣ ಮಾರ್ಜನ ಅಂತ ಚೈತನ್ಯ ಮಹಾಪ್ರಭುಗಳು ಶಿಷ್ಟಾಷ್ಟಕದಲ್ಲಿ ಹೇಳಿದರು. ಭವಮಹಾರ್ಜುನ ಚೇತೋದರ್ಪಣ ಮಾರ್ಜನ ಭವಮಹಾದಾವಾಗ್ನಿ ನಿರ್ವಾಣ ಅಂತ ಹೇಳ್ಬಿಟ್ಟು, ಅಂದ್ರೆ ಅದು ಸಂಪೂರ್ಣ ಕಲ್ಮಶ ರಹಿತವಾಗುತ್ತೆ. ಆಗ ನಮಗೆ ಭಗವಂತನ ಸ್ವರೂಪ ಮತ್ತು ಅವನ ದಿವ್ಯ ಮಹಿಮೆಗಳು ನಮ್ಮ ಹೃದಯದಲ್ಲಿ ತಾನಾಗಿಯೇ ಪ್ರಕಾಶಗೊಳ್ಳುತ್ತವೆ. ಭಗವಂತನು ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾರು ಈ ರೀತಿಯಾಗಿ ಪ್ರಯತ್ನವನ್ನು ಪಡ್ತಾರೆ ತದಾಮಿತ್ತಂ ಬುದ್ಧಿಯೋಗಂ ಅಂತಾನೆ, ಅವರಿಗೆ ನನ್ನ ಬಳಿಗೆ ಸೇರುವಂತಹ ಬುದ್ಧಿಯೋಗವನ್ನು ನಾನೇ ಕೊಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಈ ರೀತಿಯಾಗಿ ಈ ಶ್ಲೋಕ ಬ್ರಹ್ಮದೇವನ ಪ್ರಾರ್ಥನೆಗಳಲ್ಲಿ ಅತ್ಯಂತ ಮಧುರವಾದ ಒಂದು ಸುಂದರವಾದ ಒಂದು ಕಾವ್ಯಾತ್ಮಕವಾದ ಶ್ಲೋಕ ಅಂತ ಹೇಳ್ಬೋದು. ಬ್ರಹ್ಮದೇವರು ಮೊದಲಿನ ಒಂದು 4-5 ಶ್ಲೋಕಗಳಲ್ಲಿ ಒಂದು ಅಪ್ರಾಕೃತ ಸ್ವರೂಪವನ್ನು ತಿಳಿಸುವ ಕಠಿಣತೆಯ ಬಗ್ಗೆ ಭಗವಂತ ಹೇಳ್ತಾನೆ. ಮುಂದಿನ ವಾರ ನಾವು ಶ್ಲೋಕ 7ರಿಂದ ಭಗವಂತನ ಅನಂತವಾದ ಕಲ್ಯಾಣ ಗುಣಗಳನ್ನು ಮತ್ತು ಲೀಲೆಗಳನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ, ಅವುಗಳನ್ನು ಹೇಗೆ ನಾವು ತಿಳ್ಕೋಬಹುದು ಅನ್ನೋದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಬ್ರಹ್ಮದೇವರು ಮುಂದಿನ ಶ್ಲೋಕಗಳಲ್ಲಿ ಮಾಡಿದ್ದಾರೆ. ನಾವು ಅಲ್ಲಿನ ಮುಂದಿನ ವಾರ ಆ ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ 7ನೇ ಶ್ಲೋಕವನ್ನು ಒಂದ್ಸಾರಿ ಓದ್ಕೊಳ್ಳೋಣ. ಅದು ಎಕ್ಸ್ಪ್ಲನೇಷನ್ ಮುಂದಿನ ವಾರ ಮಾಡೋಣ. ಶ್ಲೋಕ 7. ಗುಣಾತ್ಮನಸ್ತೇಪಿ ಗುಣಾನ್ ವಿಮಾತುಂ ಹಿತಾವತೀರ್ಣಸ್ಯ ಕ ಈಶರೇಸ್ಯ ಕಾಲೇನ ಏರ್ವಾ ವಿಮಿತಾಃ ಸುಕಲ್ಪೈರ್ ಉಪಾಂಶವಃ ಕೇಮಿಹಿಕಾ ದ್ಯುಭಾಸಃ. ರಿಪೀಟ್ ಮಾಡೋಣ. ಗುಣಾತ್ಮನಸ್ತೆ ಅಪಿ ಗುಣಾನ್ ವಿಮಾತುಂ ಗುಣಾತ್ಮನಸ್ತೇಪಿ ಗುಣಾತ್ಮನಸ್ತೆ ಅಪಿ ಗುಣಾನ್ ವಿಮಾತುಂ ಹಿತಾವತೀರ್ಣಸ್ಯ ಕ ಈಶಿರೇ ಅಸ್ಯಃ. ಹಿತಾವತೀರ್ಣಸ್ಯ ಕ ಈಶಿರೇಸ್ಯ ಗುಣಾತ್ಮನಸ್ತೆ ಅಪಿ ಗುಣಾನ್ ವಿಮಾತುಂ ಹಿತಾವತೀರ್ಣಸ್ಯ ಕ ಈಶಿರೇ ಅಸ್ಯ. ಕಾಲೇನಯೈರ್ವಾ ವಿಮಿತಾಃ ಸುಕಲ್ಪೈರ್
कालेनैर्वा विमिताः सुकल्पैर् कालेन विवितासु कल्पहै भूपांशवः के मिहिकाजुबासः भूपाशवाके मिहिका दुवासः कालेन यैर्वा विमिताः सुकल्पैर्भूपांशवः के मिहिकाजुबासः कालेन ऐर्वा निमिता सुकल्पे भूपाशवाके विमित ವ್ಯಾಸಃ. ಗುಣಾತ್ಮನಃ ಎಲ್ಲ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ಗುಣಾತ್ಮನಃ ಎಲ್ಲ ಶ್ರೇಷ್ಠ ಗುಣಗಳು ಎಲ್ಲಾ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ತೇ ನಿನ್ನ ತೇನಿನ ಅಪಿ ನಿಶ್ಚಯವಾಗಿಯೂ ಅಪಿ ನಿಶ್ಚಯವಾಗಿಯೂ ಗುಣಗಳನ್ನು ಗುಣಗಳನ್ನು ವಿಮಾತುಂ ಎಣಿಸಲು ವಿಮಾನಿಸಲು ಹಿತ ಅವತೀರ್ಣಸ್ಯ ಹಿತ ಅವತೀರ್ಣ ಎಲ್ಲ ಜೀವಿಗಳ ಹಿತಕ್ಕಾಗಿ ಅವತರಿಸಿರುವ ಎಲ್ಲ ಅವತರಿಸಿರುವ ಕೆ ಯಾರು ಯಾರು ಈಶಿರೆ ಸಮರ್ಥರು ಸಮರ್ಥರು ಅಸ್ಯ ಈ ವಿಶ್ವದ ಅಸ್ಯ ಈ ವಿಶ್ವದ ಕಾಲಕ್ರಮದಲ್ಲಿ ಕಾಲಕ್ರಮದಲ್ಲಿ ಏಯಿ ಯಾರಿಂದ ಯಾರಿಂದ ವಾ ಅಥವಾ ಅಥವಾ ವಿಮಿತಾಹ ಎಣಿಸಲ್ಪಟ್ಟ ಎಣಿಸಲ್ಪಟ್ಟ ಸುಕಲ್ಪೈಹಿ ಮಹಾವಿಜ್ಞಾನಿಗಳಿಂದ ಮಹಾವಿಜ್ಞಾನಿಗಳಿಂದ ಭೂಪಾಂಶವಃ ಭೂಲೋಕದ ಪರಮಾಣುಗಳು ಭೂಲೋಕದ ಪರಮಾಣುಗಳು ಕೆ ಆಕಾಶದಲ್ಲಿ ಮಿಹಿಕಾಹ ಹಿಮದ ಕಣಗಳು ಹಿಮದ ಕಣಗಳು ದ್ಯುಬಾಸಹ ನಕ್ಷತ್ರ ಮತ್ತು ನಕ್ಷತ್ರಗಳ ಪ್ರಕಾಶವು ಯುಭಾಸಃ ನಕ್ಷತ್ರ ಮತ್ತು ಗ್ರಹಗಳ ಪ್ರಕಾಶವು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇವತ್ತು ಅನುವಾದ ಓದೋಣ, ಆಮೇಲೆ ನಾವು ಜಾಯಿನ್ ಆಗಬೇಕು ಬೇರೆ ಕ್ಲಾಸು. ಅದರಿಂದ ಬರೀ ಅನುವಾದ ಮಾತ್ರ ಓದೋಣ. ನಾಳಿನ ದಿವಸ ಮುಂದಿನ ವಾರ ಇದನ್ನು ಡಿಸ್ಕಸ್ ಮಾಡೋಣ. ಕಾಲಕ್ರಮೇಣ ವಿದ್ವಾಂಸರಾದ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು, ಮಂಜಿನ ಕಣಗಳನ್ನು ಅಥವಾ ಸೂರ್ಯ, ನಕ್ಷತ್ರ ಮತ್ತು ಇತರ ಜ್ಯೋತಿರ್ನಿಕಾಯಗಳಿಂದ ವಿಕಿರಣಗೊಳ್ಳುವ ಪ್ರಕಾಶಮಾನ ಕಣಗಳನ್ನೂ ಸಹ ಪ್ರಾಯ ಎಣಿಸಲು ಶಕ್ತರಾಗಬಹುದು. ಆದರೆ ಎಲ್ಲ ಜೀವಿಗಳ ಹಿತವನ್ನು ಕಾಯಲು ಭೂಮಿಗೆ ಅವತರಿಸಿ ಬಂದಿರುವ ದೇವೋತ್ತಮ ಪರಮಪುರುಷನಾದ ನಿನ್ನಲ್ಲಿರುವ ಅನಂತ ದಿವ್ಯ ಗುಣಗಳನ್ನು ಈ ವಿದ್ವಾಂಸರಲ್ಲಿ ಯಾರು ತಾನೇ ಎಣಿಸಬಲ್ಲರು? ಸೊ ಈಗ ರಿಪೀಟ್ ಮಾಡೋಣ. ಕಾಲಕ್ರಮೇಣ ವಿದ್ವಾಂಸರಾದ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು, ಮಂಜಿನ ಕಣಗಳನ್ನು ಅಥವಾ ಸೂರ್ಯ, ನಕ್ಷತ್ರ ಮತ್ತು ಇತರ ಜ್ಯೋತಿರ್ನಿಕಾಯಗಳಿಂದ ವಿಕಿರಣಗೊಳ್ಳುವ ಪ್ರಕಾಶಮಾನ ಕಣಗಳನ್ನೂ ಸಹ ಪ್ರಾಯ ಎಣಿಸಲು ಶಕ್ತರಾಗಬಹುದು. ಆದರೆ ಎಲ್ಲ ಜೀವಿಗಳ ಹಿತವನ್ನು ಕಾಯಲು ಭೂಮಿಗೆ ಅವತರಿಸಿ ಬಂದಿರುವ ದೇವೋತ್ತಮ ಪರಮಪುರುಷನಾದ ನಿನ್ನಲ್ಲಿರುವ ಅನಂತ ದಿವ್ಯ ಗುಣಗಳನ್ನು ಈ ವಿದ್ವಾಂಸರಲ್ಲಿ ಯಾರು ತಾನೇ ಎಣಿಸಬಲ್ಲರು?
ಸೊ ಇಂದಿನ ದಿವಸ ಇಂದಿನ ತರಗತಿಗೆ ಇಲ್ಲೂ ನಾವು ವಿರಾಮವನ್ನು ಹಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ತರಗತಿ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಕೃಷ್ಣ ಪ್ರಭು ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ.